ಬೆಂಗಳೂರು ಕಡೆಯಿಂದ ಮಂಗಳೂರಿಗೆ ಸಂಚರಿಸುವ ಮಂಗಳೂರಿನ ಅಬ್ದುಲ್ ಬಾರಿ ಎಂಬ ಚಾಲಕ ಸಮವಸ್ತ್ರ ಧರಿಸಿಕೊಂಡು ಬಂದಿದ್ದು ಆದರೆ ಸೀಟ್ ಬೆಲ್ಟ್ ಹಾಕದೇ ಇದ್ದ ಕಾರಣ 500 ರೂಪಾಯಿ ದಂಡ ಕಟ್ಟುವಂತೆ ಮಾರ್ನಳ್ಳಿ ಪೊಲೀಸ್ ಚೆಕ್ ಪಾಯಿಂಟ್ ಬಳಿ ಸಕಲೇಶಪುರ ಸಬ್ ಇನ್ಸ್ಪೆಕ್ಟರ್ ಸದಾಶಿವ ತಿಪ್ಪಾರೆಡ್ಡಿ ಅವರು ಹೇಳಿದ್ದು, ಈ ವೇಳೆ ಚಾಲಕ ನನ್ನ ಕೈಯಲ್ಲಿ ದುಡ್ಡು ಕಟ್ಟಲು ದುಡ್ಡು ಇಲ್ಲ, ನಾನು ಒಂದು ಕಂಪನಿ ವಾಹನದ ಚಾಲಕ, ನೀವು ದಂಡ ಹಾಕಿ ರಶೀದಿ ನೀಡಿ, ನನ್ನ ಮಾಲಕರು ಅಲ್ಲೇ ದಂಡ ಕಟ್ಟುತ್ತಾರೆ ಎಂಬುದಾಗಿ ತಿಳಿಸಿದ್ದಾರೆ. ದುಡ್ಡು ಇಲ್ಲ ಎಂದಾಗ ಏಕಾಏಕಿ ಸಬ್ ಇನ್ಸ್ಪೆಕ್ಟರ್ ಸದಾಶಿವ ಅವರು, ನೀನು ಯಾವ ಊರಿನವ, ಮಂಗಳೂರಿನವರ ಹಾಗೆ ಇಲ್ಲಿ ಮಾತನಾಡಲಾಗುವುದಿಲ್ಲ, ತೀರಾ ಕೀಳು ಮಟ್ಟದ ಪದಗಳನ್ನು ಬಳಕೆ ಮಾಡಿ ಅಸಭ್ಯ ಪದಗಳನ್ನು ಬಳಸಿ ನಿಂದನೆ ಮಾಡಿದ್ದಾರೆ. ನಂತರ ಸಮವಸ್ತ್ರ ಧರಿಸದೇ ಇದ್ದ ಪೊಲೀಸ್ ಸಿಬ್ಬಂದಿ ಒಬ್ಬ ಈ ಚಾಲಕನಿಗೆ ಅವ್ಯಾಚ ಶಬ್ದಗಳಿಂದ ಬೈದು ಅಲ್ಲಿ ಠಾಣೆಯ ರೂಮಿನೊಳಗೆ ಕಾಲರ್ ಪಟ್ಟಿ ಹಿಡಿದು ಎಳೆದುಕೊಂಡು ಹೋಗಿ ಹೊಡೆದಿರುತ್ತಾರೆ. ಕಣ್ಣೀರು ಹಾಕಿಕೊಂಡು ಹೊರಬಂದ ಚಾಲಕ ಪುನಃ ಅದೇ ಮಾತನ್ನು ಹೇಳುತ್ತಾನೆ, ನಾನು ದುಡ್ಡು ಕೊಟ್ಟರೆ ಕಂಪನಿಯಿಂದ ನನಗೆ ದೊರೆಯುವುದಿಲ್ಲ, ನನಗೆ ನಷ್ಟ ಆಗುತ್ತದೆ, ನಮ್ಮ ಸಂಸ್ಥೆಯ ನಿಯಮ, ಯಾರೇ ಅಧಿಕಾರಿಗಳು ದಂಡ ವಿಧಿಸಿದರೂ ಅದರ ರಶೀದಿಯನ್ನು ನೀಡಿದರೆ ಸಂಸ್ಥೆಯೇ ಹಣ ಕಟ್ಟುತ್ತಾರೆ ಎಂದು ವಿನಂತಿ ಮಾಡಿಕೊಂಡರೂ ಈ ಬಗ್ಗೆ ಪೊಲೀಸರು ಯಾವುದೇ ಮಾನವೀಯತೆಯನ್ನು ತೋರಿಸಿಲ್ಲ. ಮಂಗಳೂರಿನವರನ್ನು ಈ ರೀತಿ ಕೆಟ್ಟ ಪದಗಳಿಂದ ನಿಂದಿಸಿರುವುದು ಖಂಡನೀಯ. ಈ ಬಗ್ಗೆ ಮೇಲಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಅಧಿಕಾರಿ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎನ್ನುವ ಆರೋಪ ಕೇಳಿಬಂದಿದೆ. ಯಾವ ಹೋಗ್ತಾನಲ್ಲ ಎಲ್ಲಾನು ಗಾಡಿ ನಾವು ಪೊಲೀಸರು ಲಿಮಿಟೆಡ್ ಕೆಲಸ ಮಾಡ್ಬೇಕಾಗತ್ತೆ. ನಿನ್ನ ಗಾಡಿ ತೆಗಿ ಎಲ್ಲ ನಿಲ್ಲಿಸ್ತೀವಿ. ನಾನು ಕರೆಕ್ಟ್ ಆಗಿ ನಿನ್ಗೆ ಹೇಳಿದ್ದೀನಿ. ದುಡ್ಡಿಲ್ಲ ಅಂದ್ರೆ ನೋಡಪ್ಪ, ನಾನು ರೆಸಿಪ್ಟೇ ಕೊಡೋದು, ನಿನಗೆ ನಾನು ರೆಸಿಪ್ಟ್ ಕೊಡಂಗಿಲ್ಲ ಅಂತ ಹೇಳಿದ್ದೆ. ಯಾವ್ದು ನಮ್ದು ವಯಸ್ಸು, ನೀ ಎಲ್ಲಿ ಅವನು, ನೀನ್ ಎಲ್ಲಿ ಅವನು, ನಿಂದು ಮಂಗಳೂರು, ನಾನು ಹುಬ್ಳಿ ಅವನು, ನಿನಗೆ ನನ್ನ ಮಗನೇ ನಿನ್ನ